ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಗಾದ್ರೆ ಪ್ರೀಮಿಯಂ ಸೀ ಫುಡ್, ಪೋಸ್ಟ್ಮ್ಯಾನ್ ತೂರ್ ದಾಲ್, ಡೈಲಿ ಡೇ ಐಸ್ ಕ್ರೀಮ್. ಸಿನಿಮಾದಲ್ಲಿ ಕಷ್ಟದಲ್ಲಿರೋರ್ನ ಸ್ಟಾರ್ ಕಾಪಾಡ್ತಾರೆ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಗಾದ್ರೆ ಪ್ರೀಮಿಯಂ ಸೀ ಫುಡ್, ಪೋಸ್ಟ್ಮ್ಯಾನ್ ತೂರ್ ದಾಲ್, ಹಾಗೆಯೇ ಡೈಲಿ ಡೇ ಐಸ್ ಕ್ರೀಮ್. ಸೊ ಪ್ರತಿ ಸಂಚಿಕೆಯಲ್ಲೂ ವಿಭಿನ್ನವಾದಂಥ ರುಚಿಕರವಾದಂಥ ಖಾದ್ಯಗಳು, ಬೇರೆ ಬೇರೆ ಅತಿಥಿಗಳು ಬಂದು ಹೇಳ್ಕೊಡ್ತಾರೆ. ಇವತ್ತು ಕೂಡ ಅದೇ ರೀತಿ. ಸೊ ನಮ್ಮ ಅಡುಗೆ ಮನೆಯಲ್ಲಿ ಇದೇ ಪದ್ಧತಿ ಯಾವಾಗಲೂ ಕಂಟಿನ್ಯೂ ಆಗ್ತಾ ಇರುತ್ತೆ. ಸೊ ಹಾಗೆಯೇ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಅರ್ಚನಾ ಕಿಣಿಯವರು ವಿಭಿನ್ನ ರೀತಿಯಾದಂತಹ ಒಂದು ಖಾದ್ಯ ಹೇಳ್ಕೊಡ್ತೇನೆ ಅಂತ ಹೇಳಿದ್ದಾರೆ. ಯಾವ ಅಡುಗೆ ನನಗೂ ಕೂಡ ಅಷ್ಟೇ ಕುತೂಹಲ ಇದೆ. ಸೊ ನೀವು ಕೂಡ ಕುತೂಹಲದಿಂದ ಪೆನ್ ಪೇಪರ್ ಇಟ್ಕೊಂಡು ಕಾಯ್ತಾ ಇದ್ದೀರಿ. ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸೊ ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಅರ್ಚನಾ ಅವ್ರು ತಾವು ಏನು ಮಾಡ್ಕೊಂಡಿದ್ದೀರಿ? ನಾನು ಹೌಸ್ ವೈಫ್ ಆಗಿದ್ದೀನಿ. ಹೋಮ್ ಮೇಕರ್ ಅಲ್ವಾ? ಹೌಸ್ ವೈಫ್. ಸರಿ. ಸೊ ಇವತ್ತು ನಮ್ಮ ಅಡುಗೆ ಮನೆಗೆ ಬಂದಿದ್ದೀರಲ್ಲ, ಯಾವ ಅಡುಗೆ ಹೇಳ್ಕೊಡ್ತಾ ಇದ್ದೀರಿ? ಪೈನಾಪಲ್ ರೈಸ್ ಕೇಸರಿ ಬಾತ್ ಮಾಡ್ತಾ ಇದ್ದೀನಿ. ಪೈನಾಪಲ್ ರೈಸ್ ಕೇಸರಿ ಬಾತ್, ರೈಸಿಂದ ಕೇಸರಿ ಬಾತ್. ಓ, ಯೂಶ್ವಲಿ ರವೆಯಿಂದ ಎಲ್ಲ ಮಾಡ್ತಾರೆ, ಇದು ರೈಸಿಂದ. ಸರಿ, ಶುರು ಮಾಡೋಣ. ಆಯ್ತು, ಡನ್. ಹೇಗೆ? ಫಸ್ಟ್ ಕುಕ್ಕರ್ ಫಸ್ಟಿಗೆ ತುಪ್ಪ ಹಾಕೊಳ್ಳೋಣ. ಓಕೆ. ಸ್ಪೂನ್. ಸೊ ತುಪ್ಪ ಅಷ್ಟೂ ಬೇಕಾಗುತ್ತಾ? ಬೇಕಾಗುತ್ತೆ ಇದಕ್ಕೆ. ಓ. ಈಗ ನೆಕ್ಸ್ಟ್ ಬಾಸ್ಮತಿ ರೈಸನ್ನು ತೊಳೆದಿಟ್ಕೊಂಡಿದ್ದೀನಿ, ಅದನ್ನು ಇದಕ್ಕೆ ಹಾಕಿ ಹುರಿಯೋದು. ಓಕೆ. ಸೊ ಇದು ಬಾಸ್ಮತಿಯಿಂದ. ಅದು ಕೆಲವರು ಈ ಮೀಠಾ ಚಾವಲ್ ಅಂತ ಮಾಡ್ತಾರೆ, ಅದ್ರಲ್ಲಿ ಅದು ಕೂಡ ತುಂಬಾ ಸೇಮ್ ಇದೆ. ಇದೇ ರೀತಿ ಕೇಸರಿ ಬಾತ್ ನೀವೇನು ಹೇಳಿದ್ರು ಅದೇ ರೀತಿ ಮೀಠಾ ಚಾವಲ್ ಅದರಲ್ಲಿ ಆಗ್ತದೆ. ಯಾವ ಅಕ್ಕಿಯನ್ನು ಬಳಸಬಹುದು ನಾವು, ಆದ್ರೆ ಕೇಸರಿ ಬಾತ್ ಹೇಳುವಾಗ ನಾವು ಬಾಸ್ಮತಿ ರೈಸ್ ಒಳ್ಳೆದಾಗ್ತದೆ ಹಾಕಿದ್ರೆ ತುಂಬಾ ಅದರದ್ದೇ ಒಂದು ಅರೋಮಾ ಬರ್ತಾ ಇರುತ್ತೆ. ಇದು ಹುರಿದಿಟ್ಕೊಳ್ಳುವಾಗ ನಾವು ಬಿಸಿ ನೀರನ್ನ ಇಟ್ಕೊಳ್ಳೋಣ. ಬಿಸಿ ನೀರು 1 ಕಪ್ ಅಕ್ಕಿಗೆ 2 ಗ್ಲಾಸ್ ನೀರು, ಡಬಲ್ ನೀರು. ಅದರ 2 ಪಟ್ಟು ನೀರು ಇಟ್ಕೊಳ್ಬೇಕು. ಸೊ ಮೆಜರ್ಮೆಂಟ್ ಇದೆಯಾ ಅಥವಾ ನಾನು ಹೀಗೆ ಅಂದಾಜಲ್ಲಿ ಹಾಕೊಳ್ಳೋದು? 1 ಕಪ್ ಅಕ್ಕಿಗೆ 2 ಕಪ್ ನೀರು. ಅದೇ ಮೆಜರ್ಮೆಂಟ್ ಇದೆಯಾ ಅಂದಾಜಲ್ಲಿ? ಓಕೆ, ಕೊಡಿ. ಸೊ ಇದು 1 ಕಪ್ ಆಯ್ತಲ್ಲ? ಹೌದು. ಸ್ವಲ್ಪ ಬಾಸ್ಮತಿಗೆ ಮತ್ತೆ ಹೆಚ್ಚು ನೀರು ಏನು ಬೇಕಾಗಿಲ್ಲ, ಬೇಗ ಬೇಯುತ್ತದಲ್ಲ, ಬೇಗ ಬೇಯುತ್ತೆ. ಅಕ್ಕಿನ ಹುರಿದ್ರೆ ತುಪ್ಪದ ಪರಿಮಳ ಅಕ್ಕಿಗೆ ಬರುತ್ತೆ, ಮತ್ತೆ ಉದುರುದ್ರಾಗ್ತದೆ. ಹೌದು, ನೀರಿನ ಪಸೆ ಆರ್ತದಲ್ಲ. ಕೇಸರಿ ಬಾತ್ ಅಂದ ತಕ್ಷಣ ಎಲ್ಲರೂ ಏನ್ ಅದೇ ಅಲ್ವಾ, ಸೇಮ್ ಶೀರಾ ರವೆಯಿಂದ ಒಂದು ಡಿಫ್ರೆಂಟ್ ಸ್ಮೆಲ್ ಸಾಕ್ ಬರುತ್ತೆ ಇದಕ್ಕೆ. ಅನಾನಸ್ ಹೇಳಿದ್ರೆ ಅದರದ್ದೇ ಆರಾಮ ಬರುತ್ತೆ. ನೆಕ್ಸ್ಟ್ ಈಗ ಪೈನಾಪಲ್ ಹಾಕೋಣ. ಓಕೆ. ಪೈನಾಪಲ್ ತೀರಾ ಬೆಂದೋದಾಗ ಆಗೋದಿಲ್ವಾ ಇದರಲ್ಲಿ? ಇಲ್ಲ ಮ್ಯಾಮ್, ಅದರಲ್ಲೇ ಅದು ಇದಾಗಿ ಬರ್ತದೆ. ಅದರ ಹುಳಿ ಅಂಶ ಕೂಡ, ಹುಳಿ ಸಿಹಿ ಎಲ್ಲ ಒಟ್ಟಿಗಾಗಿ. ಈ ಕೇಸರಿ ಬಾತ್ ಮಾಡುವ ರವೆದು ಮಾಡುವಾಗ ಡೈರೆಕ್ಟ್ ಆಗಿ ಹಾಗೆ ಲಾಸ್ಟಿಗೆ ಹಾಕೊಂಡ್ಬಿಡ್ತಾರೆ. ಹೌದು, ಅದಂದ್ರೆ ಬೇಗ ಬೇಯತ್ತಲ್ವಾ, ಅನ್ನೋದಷ್ಟು ಟೈಮ್ ತಗೊಳ್ಳೋದಿಲ್ಲ. ಈಗ ಬಿಸಿ ನೀರನ್ನು ಹಾಕಲಿಕ್ಕೆ
ಇದನ್ನ ಅದಕ್ಕೆ ಪೂರ್ತಿಯಾಗಿ ಹಾಕೊಳ್ಳ. ಹೌದು. ಮುಚ್ಚಳ ಮುಚ್ಚಿ ಇಟ್ಕೊಳ್ಳೋದು. 2 ವಿಸಿಲ್ ಕೂಗಿದ್ರೆ ಸಾಕು. ಸೊ ಇದು ಬಾಸ್ಮತಿ ಅಲ್ವಾ, 2 ವಿಸಿಲ್ ಬೇಕಾಗತ್ತಾ? ಅದು ಒಳ್ಳೆ ಇದಾಗಿ ಬರ್ತದೆ, ಪೂರ್ತಿಯಾಗಿ ಬರ್ತದೆ. ಹೌದು. ಓಕೆ, ಸೊ ಇನ್ನದು ವಿಸಿಲ್ ಬರೋವರೆಗೂ ನಾವು ವೇಟ್ ಮಾಡಬೇಕಾಗುತ್ತೆ. ಸೊ ಹೆಚ್ಚಾಗಿ ಹೊಸ ಏನಾದರೂ ಅಡುಗೆ ಟ್ರೈ ಮಾಡ್ತೀನಿ ಅಂದರೆ ಯಾವುದು ಸ್ವೀಟ ಖಾರ ಮಾಡ್ತಾರೆ ಜಾಸ್ತಿ. ಮಕ್ಕಳಿಗೆಲ್ಲ ಖಾರ ತುಂಬ ಇಷ್ಟ ಆಗುತ್ತೆ. ಮಕ್ಕಳು ಏನು ಮಾಡ್ಕೊಂಡಿದ್ದಾರೆ? ಫಸ್ಟ್ ಪಿ ಅಲ್ಲಿದ್ದಾನೆ, 4th ಸ್ಟ್ಯಾಂಡರ್ಡ್ ಅಲ್ಲಿದ್ದಾನೆ. ಓಕೆ ಓಕೆ. ಸ್ಟೀಮ್ ಬಿಡೋವರೆಗೂ ವೇಟ್ ಮಾಡಬೇಕು. ಬಟ್ ಈಗಲೇ ಆ ಪೈನಾಪಲ್ ಅರೋಮಾ ಬರ್ತಾ ಇದೆ ಅಲ್ವಾ? ಸೊ ಸ್ವೀಟ್ ಡಿಶ್ ರೆಡಿ ಆಗ್ತಾ ಇದೆ ಅಂತ ಗೊತ್ತಾಗುತ್ತೆ. ತುಪ್ಪದೊಟ್ಟಿಗೆ ಇದು ಮಾಡಿದಾಗ ಮತ್ತು ಒಳ್ಳೆ ಸ್ಮೆಲ್ ಬರುತ್ತೆ. ಆಕ್ಚುಲಿ ಬಾಸ್ಮತಿ ಆಸ್ ಇಟ್ ಈಸ್ ಅದರದೇ ಒಂದು ಅರೋಮಾ ಇದೆ, ಅದರ ಜೊತೆಗೇನೆ ಈ ಒಂದು ಪೈನಾಪಲ್ದು ಕೂಡ ಒಳ್ಳೆ ಅರೋಮಾ ಬರ್ತಾ ಇದೆ. ಸೊ ಸ್ಟೀಮ್ ಬಿಟ್ಕೊಂಡಿದೆ. ಸೊ ಆಲ್ರೆಡಿ ಅನ್ನ ಬೆಂದಿದೆ. ಹೌದು. ಸೊ ನೆಕ್ಸ್ಟ್ ಇನ್ನು ಗ್ಯಾಸ್ ಆನ್ ಮಾಡಬೇಕಾ? ಹಾಂ, ಮಾಡಿ. ಸಕ್ಕರೆನ ಮಿಕ್ಸ್ ಮಾಡ್ತಾ ಇದ್ದೇನೆ. ಸಕ್ಕರೆ ಮತ್ತು ಏಲಕ್ಕಿ ಪುಡಿಯನ್ನು ಹುಡಿ ಮಾಡ್ಕೊಂಡಿದ್ದೇನೆ. ಅದನ್ನೀಗ ಮಿಕ್ಸ್ ಮಾಡ್ತೀನಿ. ಸ್ಪೂನ್ 1 ಕಪ್ ಅಕ್ಕಿಗೆ 1 ಕಪ್ ಸಕ್ಕರೆ ಹಿಡಿಯುತ್ತೆ. ಸ್ವೀಟ್ ಜಾಸ್ತಿ ಬೇಕಾದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು. ಸೊ ಅವರ ಕನ್ಸಿಸ್ಟೆನ್ಸಿ. ಹೌದು ಹೌದು ಹೌದು. ಕೆಲವರು ಜಾಸ್ತಿ ಸ್ವೀಟ್ ಇಷ್ಟಪಡ್ತಾರಲ್ಲ. ಸ್ವಲ್ಪ ಕಲರ್ ಹುಡಿ ಹಾಕ್ತಾ ಇದ್ದೇನೆ. ಸೊ ಪೂರ್ತಿ ತಣ್ಣಗಾದ್ಮೇಲೆ ಗಟ್ಟಿಯಾಗಿ ಬರುತ್ತೆ. ಹೌದು ಹೌದು. ಇದು ಗೇರು ಬೀಜದ ಹುಡಿ. ಇಡೀ ಗೇರು ಬೀಜನೂ ಹಾಕೊಳ್ಬೋದು. ಸೊ ಇದು ಪುಡಿ ಹಾಕೊಳ್ತಾ ಇದ್ರಿ, ಪೂರ್ತಿಯಾಗಿ ಅದರಲ್ಲೇ ಮಿಕ್ಸ್ ಆಗಿ ಬರುತ್ತೆ. ಹೌದು. ದ್ರಾಕ್ಷಿ, ಒಣ ದ್ರಾಕ್ಷಿ, ಲವಂಗ, ಸೊ ಇದು ಅನ್ನ ಮತ್ತೆ ಬಾಸ್ಮತಿ ಅಕ್ಕಿ ಹಾಗೂ ಪೈನಾಪಲ್ ಬೆಂದಿರೋದ್ರಿಂದ ಬೇಗ ಬೇಗ ಆಗುತ್ತೆ. ಹೌದು. ಸೊ ಇನ್ನು ಖಾಲಿ ಸಕ್ಕರೆ ಹಾಕಿರೋದ್ರಿಂದ ಅದು ಸ್ವಲ್ಪ ಗಟ್ಟಿ ಬರಬೇಕು. ಹೌದು ಹೌದು. ನೀರು ಆವಿ ಆಗೋವರೆಗೂ ಬೇಯಿಸ್ಕೊಳ್ಳೋದು. ಈಗ ನಾನು ಎಸೆನ್ಸ್ ಹಾಕ್ತಾ ಇದ್ದೇನೆ. ಓಕೆ, ಕೊನೆಯಲ್ಲಿ ಎಸೆನ್ಸ್. ಹೌದು. ಸೊ ವೆನಿಲಾ ಎಸೆನ್ಸ್ ಹಾಕಿದ್ರೆ ಆಯ್ತು. ಹೌದು. ಸೊ ಸಕ್ಕರೆ ಪಾಕ ಬದಲು ಬೆಲ್ಲ ಕೂಡ ಈಗ ಸಕ್ಕರೆ ಹಾಕೊಂಡಿದ್ರಿ ಪುಡಿ. ಅಂದರೆ ಕೇಸರಿ ಬಾತಿಗೆ ಸಕ್ಕರೆನೇ ಹಿಡಿದು, ಇಲ್ದಿದ್ರೆ ಅದು ಪಾಯಸ ಆಗುತ್ತೆ. ಇದು ರೆಡಿನಾ? ಹಾಂ, ರೆಡಿ. ಅದು ತಣ್ಣಗಾದ ನಂತರ ಗಟ್ಟಿಯಾಗಿ ಬರುತ್ತೆ. ಈಗ ಸ್ವಲ್ಪ ನೀರಿದ್ರೂ ಗಟ್ಟಿಯಾಗಿ ಬರುತ್ತೆ. ಓಕೆ, ಅಂದ್ರೆ ಅದು ತಣ್ಣಗಾದ ನಂತರ ಇದು ಹೀರ್ಕೊಂಡು ಬಿಡುತ್ತೆ. ಸಾಫ್ಟ್ ಮಾಡ್ಲಾ? ಬಿಸಿಯಾದ ಪೈನಾಪಲ್ ರೈಸ್ ಕೇಸರಿ ಬಾತ್ ರೆಡಿ. ಥ್ಯಾಂಕ್ ಯು ಸೊ ಮಚ್. ಎಸ್, ಬಿಸಿಯಾದಂಥ ಪೈನಾಪಲ್ ರೈಸ್ ಕೇಸರಿ ಬಾತ್. ಸೊ ಇಮಿಡಿಯೇಟ್ ನೋಡುವಾಗ ಇದು ಸ್ವೀಟ್ ಮೀಠಾ ಚಾವಲ್ ಅಂತ ನಾನು ಹೆಸರು ಇಡೋದಾದರೆ ಮೀಠಾ ಚಾವಲ್ ಹೇಳ್ತಾ ಇದೆ. ಸೂಪರ್ವಾಗಿದೆ. ಒಳ್ಳೆ ಅರೋಮ್ಯಾಟಿಕ್. ಸೊ ಪೈನಾಪಲ್ ಎಸೆನ್ಸ್ ಹಾಕಿದ್ರಿಂದನೋ ಅಥವಾ ಪೈನಾಪಲ್ ಖುದ್ದಾಗಿ ಪೈನಾಪಲ್ ಕೂಡ ಹಾಕ್ಕೊಂಡಿರೋದ್ರಿಂದ ಆ ಒಂದು ಅರೋಮಾ ಸೂಪರ್ವಾಗಿ ಬರ್ತಾ ಇದೆ. ಇಟ್ಸ್ ಇನ್ವೈಟಿಂಗ್. ಸೊ ತಿನ್ನು ಅಂತ ಹೇಳ್ತಾ ಇದೆ, ಬಟ್ ತೀರಾ ಬಿಸಿ ಇದೆ. ಸೊ ಮಾಡೋ ವಿಧಾನವನ್ನು ಫಸ್ಟ್ ನೀವು ನೋಡ್ಕೊಂಡು ಬನ್ನಿ. ಪೈನಾಪಲ್ ರೈಸ್ ಕೇಸರಿ ಬಾತ್
ತಯಾರಿಸುವ ವಿಧಾನ. ಮೊದಲು ಕುಕ್ಕರ್ನಲ್ಲಿ ಸ್ವಲ್ಪ ತುಪ್ಪ ಹಾಕಿ ಬಾಸ್ಮತಿ ಅಕ್ಕಿಯನ್ನು ಹುರಿದು ಪೈನಾಪಲನ್ನು ಹಾಗೂ ಅಕ್ಕಿಯ 2 ಪಟ್ಟು ನೀರು ಹಾಕಿ 1-2 ವಿಸಿಲ್ ಬರುವವರೆಗೂ ಬೇಯಿಸಿ. ನಂತರ ರುಚಿಗನುಸಾರವಾಗಿ ಸಕ್ಕರೆ ಹಾಗೂ ಏಲಕ್ಕಿ ಪುಡಿ ಹಾಕಿ ಬೇಯಿಸಿ. ಆನಂತರ ಕೇಸರಿ ಬಣ್ಣ ಗೋಡಂಬಿ ಪುಡಿ, ಒಣ ದ್ರಾಕ್ಷಿ, ಲವಂಗ ಹಾಕಿ ಬೇಯಿಸಿ. ಈಗ ಬಿಸಿ ಬಿಸಿ ಪೈನಾಪಲ್ ರೈಸ್ ಕೇಸರಿ ಬಾತ್ ಈಸ್ ರೆಡಿ. ಬಿಸಿ ಬಿಸಿಯಾದಂಥ ರೈಸ್ ಪೈನಾಪಲ್ ಕೇಸರಿ ಬಾತ್ ರೆಡಿಯಾಗಿದೆ. ತೀರಾ ಬಿಸಿ ಇದೆ. ತಣ್ಣಗಾದ ಮೇಲೇ ಇಂಥ ಎಲ್ಲ ಸ್ವೀಟ್ ಡಿಶ್ ಟೇಸ್ಟ್ ನೋಡಿದ್ರೆ ಸೂಪರ್ಬ್ ಆಗಿರುತ್ತೆ. ಸೊ ನೆಕ್ಸ್ಟ್ ರೆಸಿಪಿಗೆ ಅವರೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ರೆಡಿ ಮಾಡ್ಕೊಳ್ತಾ ಇರಲಿ. ಅಷ್ಟೊತ್ತು ನೀವು ತಗೊಳ್ಳಿ ಒಂದು ಸಣ್ಣ ಬ್ರೇಕ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಗಾದ್ರೆ ಪ್ರೀಮಿಯಂ ಸೀ ಫುಡ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಹಾಗೆಯೇ ಡೈರಿ ಡೇ ಐಸ್ ಕ್ರೀಮ್. ಸೊ ಸ್ವೀಟ್ ಡಿಶ್ ಆಗಿದೆ, ಟೇಸ್ಟ್ ನೋಡೋಕ್ಕೆ ಇನ್ನೂ ಆಗ್ತಾ ಇಲ್ಲ. ಸೊ ಎಲ್ಲ ಲಾಸ್ಟಲ್ಲಿ ಕೊನೆಯಲ್ಲಿ ಒಟ್ಟಿಗೆ ನೋಡ್ಕೊಳ್ಳೋಣ. ಸೊ ನೆಕ್ಸ್ಟ್ ಯಾವ ರೆಸಿಪಿ ಬನ್ನಿ ಕೇಳೋಣ. ಎಸ್, ಈಗ ಯಾವ ಅಡುಗೆ ಹೇಳ್ಕೊಡ್ತಾ ಇದ್ದೀರಿ ಅರ್ಚನಾ ಅವರೇ? ಈಗ ಹಾಗಲಕಾಯಿ ಕಿಸ್ಮುರಿ ಮಾಡ್ತಾ ಇದ್ದೇನೆ. ಹಾಗಲಕಾಯಿ ಕಿಸ್ಮುರಿ ಅಂತೇಳಿ ನಮ್ಮ GSB ಕಮ್ಯುನಿಟಿಯಲ್ಲಿ ಮಾಡ್ತಾರೆ. ಓಕೆ, ಕಿಸ್ಮುರಿ ಅಂದ್ರೆ ಇದೇನಿದು? ಪಲ್ಯ ತರಾನೇ ಪಲ್ಯ ತರ. ಮಕ್ಕಳಿಗೆ, ಶುಗರ್ ಪೇಷಂಟ್ಗಳಿಗೆ ತುಂಬಾ ಒಳ್ಳೇದು. ಓಕೆ, ಮಕ್ಕಳಿಗೆ ಎಲ್ರಿಗೂ. ಬಟ್ ಇದು ಕಹಿ ಅಂತ ಬರಲ್ವಾ? ಕಹಿ ಗೊತ್ತಾಗುದಿಲ್ಲ ನಮ್ಗೆ. ನಾವಂದ್ರೆ ಉಪ್ಪು ಹಾಕಿ ಅದರದ್ದು ಕಹಿಯನ್ನ ತೆಗಿತೇವಲ್ಲ, ಮತ್ತೆ ಹುರ್ಕೊಂಡಾಗ ಏನು ಗೊತ್ತಾಗುದಿಲ್ಲ ನಮ್ಗೆ. ಓಕೆ, ಇದು ಫಸ್ಟ್ ಅದನ್ನ ಕಟ್ ಮಾಡಿ ಇದು ಉಪ್ಪು ಹಾಕಿ ಇಟ್ಕೊಳ್ಬೇಕು. ಆಸ್ ಇಟ್ ಈಸ್ ಬಿಡುತ್ತೆ, ಕಹಿ ಹೋಗುತ್ತೆ. ಅದರ ನಂತರ ಡೀಪ್ ಫ್ರೈ. ಹೌದು, ಡೀಪ್ ಫ್ರೈ ಮಾಡೋದು. ಓಕೆ, ಸೊ ಫಸ್ಟ್ ಈಗ ನಾವು ಹೇಗೆ ಶುರು ಮಾಡ್ಕೊಳ್ಳೋದು? ನನಗೊಂದು ಕಡಾಯಿ ಕೊಡಿ. ಓಕೆ, ಎಣ್ಣೆ ಡೀಪ್ ಫ್ರೈಗ? ಅಲ್ಲ, ಈಗ ನಾವು ಫಸ್ಟಿಗೆ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೇವೆ. ಓಕೆ, ಸೊ ನಮ್ಮ ಕಿಚನಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸೊ ಡೀಪ್ ಫ್ರೈ ಮಾಡ್ಕೊಳ್ಬೇಕು ಅಂತ ಹೇಳಿದ್ರಲ್ಲ? ಹೌದು, ನಾನು ಅದನ್ನ ಡೀಪ್ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ತಂದಿದ್ದೀರಿ? ಹೌದು, ಸ್ವಲ್ಪ ಟೈಮ್ ತಗೊಳುತ್ತೆ, ಅದಕ್ಕೋಸ್ಕರ ನಾನು ಆಲ್ರೆಡಿ ಮಾಡಿ ತಂದಿದ್ದೇನೆ ಇದನ್ನು. ಓಕೆ, ಸೊ ಡೀಪ್ ಫ್ರೈ ಮಾಡುವಾಗ ಏನಾದರೂ ಹಾಕಬೇಕಾದ್ರೆ ಏನಿಲ್ಲ, ಬರೀ ಅದು ಉಪ್ಪು ಹಾಕಿ ಇಟ್ಕೊಂಡಿದ್ದೇವಲ್ಲ ಅದೇ ಸಾಕು. ಉಪ್ಪು ಹಾಕಿ ಅದು ಇಟ್ಟು ಎಷ್ಟು? ಅರ್ಧ ಗಂಟೆ ಇಟ್ಕೊಳ್ಬೇಕು. ಅರ್ಧ ಗಂಟೆ. ಓಕೆ ಓಕೆ. ಸಾಸಿವೆ ಹಾಕಿದ್ದೇನೆ ಒಗ್ಗರಣೆಗೆ. ಹಸಿಮೆಣಸು, ಈಗ ನೀರುಳ್ಳಿ ಹಾಕೊಳ್ತು. ಈರುಳ್ಳಿ ಹಾಕೊಳ್ತಾ ಇದ್ದೇನೆ. ಈರುಳ್ಳಿಯನ್ನು ಜಾಸ್ತಿ ಹುರಿಲಿಕ್ಕಿಲ್ಲ, ಜಸ್ಟ್ ಒಂದು ಕೆಂಪಗಾದ್ರೆ ಸಾಕು. ಅಷ್ಟೊತ್ತಿಗೆ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ತೆಂಗಿನ ತುರಿ. ಸೊ ಮಿಕ್ಸಿ ಬೇಕಾಗುತ್ತೆ. ಹೌದು, ತೆಂಗಿನ ತುರಿ, ಮೆಣಸು, ಹುರಿದಿಟ್ಕೊಂಡ ಮೆಣಸು, ಒಣಮೆಣಸು, ನಮಗೆ ಎಷ್ಟು ಬೇಕೋ ಅಷ್ಟು ಖಾರ. ನೆಕ್ಸ್ಟ್ ಹುಳಿ, ಇದನ್ನು ನೀರು ಮುಟ್ಟಿಸಿದನೇ ಗ್ರೈಂಡ್ ಮಾಡಬೇಕು. ನೀರು ಹಾಕಲೇಬಾರ್ದು, ಗರಿ ಗರಿಯಾಗಿರ್ಬೇಕು. ಪೂರ್ತಿಯಾಗಿ ಅದು ತರಿ ಬರೋವರೆಗೂ. ಹೌದು, ಸಾಕಷ್ಟು. ಓಕೆ, ಈಗ ಹಸಿ ಕೊತ್ತಂಬರಿಯನ್ನು ಹಾಕುತ್ತಾ ಇದ್ದೇನೆ. ಇದು ಹೌದು, ಇದು ಹುಡಿ ಮಾಡ್ಕೊಂಡಿದ್ದೇನೆ, ಆದರೆ ಹಸಿ ಇಡೀ ಹಾಕಿದ್ರೂ ಆಗುತ್ತೆ. ಮತ್ತೆ ಅದರ ಜೊತೆಗೆ ಉಪ್ಪು ಸ್ವಲ್ಪ ಹಾಕ್ತಾ ಇದ್ದೇನೆ. ಯಾಕೆ ಹೇಳಿದ್ರೆ ಆಲ್ರೆಡಿ ನಮ್ಮದು ಇದರಲ್ಲಿ ಹಾಗಲಕಾಯಲ್ಲಿ ಉಪ್ಪಿದೆ, ಹಾಗಾಗಿ ಸ್ವಲ್ಪ ಹಾಕ್ತಾ ಇದ್ದೇನೆ.
ಮತ್ತೆ ಪುನಃ ಇದು ಗ್ರೈಂಡ್ ಮಾಡಬೇಕು. ಗ್ರೈಂಡ್ ಮಾಡಬೇಕು. ಈಗ ಎಣ್ಣೆ ಜಾಸ್ತಿ ಯೂಸ್ ಮಾಡದವರು ಡೈರೆಕ್ಟ್ ಆಗಿ ನೀರುಳ್ಳಿಯನ್ನ ಕಟ್ ಮಾಡಿ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಬಹುದು ಮಸಾಲೆಗೆ. ಹೌದು, ಈ ಹುರಿದಿಟ್ಕೊಂಡ ಹಾಗಲಕಾಯಿ ಪೀಸ್ ಮತ್ತೆ ನೀರುಳ್ಳಿಯನ್ನು ಡೈರೆಕ್ಟ್ ಹಾಕ್ಬೋದು. ಎಣ್ಣೆ ಜಾಸ್ತಿ ಯೂಸ್ ಮಾಡದವ್ರು ಅಂದ್ರೆ ಆಲ್ರೆಡಿ ನಮ್ಗೆ ಹಾಗಲಕಾಯಲ್ಲಿ ಎಣ್ಣೆ ಅಂಶ ಇರುತ್ತಲ್ವಾ, ಹಾಗಾಗಿ ಪುನಃ ಯೂಸ್ ಬೇಕಂದ್ರೆ ಹಾಕೊಳ್ಬಹುದು, ಇಲ್ಲದ್ರಿಂದ. ಸೊ ಅದನ್ನಾಗ ಹುರ್ಕೊಳ್ಳೋ ಆಗಿಲ್ಲ, ಹೀಗೇನೆ ಇದಕ್ಕೇನೆ ಡೈರೆಕ್ಟ್ ಆಗಿ ಹಾಕೊಳ್ಳೋದು. ಹೌದು, ಇದಕ್ಕೇನೆ ಹಾಕೊಳ್ಳೋದು. ಈಗ ಯಾವುದು ನೀರುಳ್ಳಿಯನ್ನ ಹೌದು ಸಣ್ಣ ಸಣ್ಣ ಪೀಸ್ ಮಾಡಿ ಕಟ್ ಮಾಡಿ ಹೀಗೆ ಡೈರೆಕ್ಟ್ ಮಿಕ್ಸ್ ಮಾಡೋದು. ಈಗ ನಾನು ಹುರಿದಿಟ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೇನಲ್ಲ, ಹುರಿಬೇಕಂತ ಇಲ್ಲ, ಡೈರೆಕ್ಟ್ ಮಿಕ್ಸ್ ಮಾಡ್ಬೋದು. ಮಸಾಲೆ ಎಲ್ಲ ಸೇಮ್, ಕೊತ್ತಂಬರಿ ಸೇಮ್. ಹೌದು, ಈಗ ನಾನು ಹಾಕ್ತಾ ಇದ್ದೇನೆ. ಈಗ ಮಸಾಲೆನ ಇದಕ್ಕೂ ಹಾಕೋದು. ಹಾಕ್ಲಾ? ತಕ್ಷಣಕ್ಕೆ ಈಗ ನೋಡ್ತಾ ಇರುವಾಗ ಕಡಲೆ ತರ ಕಾಣ್ತಾ ಇದೆ. ಹೌದು, ಡಿಫ್ರೆಂಟ್ ಟೇಸ್ಟ್ ಆಗಿದೆ. ಈ ಮಕ್ಕಳಿಗೆಲ್ಲ ತುಂಬಾ ಹಿಡಿಸುತ್ತೆ ಇದು. ಕಹಿ ಗೊತ್ತಾಗುದಿಲ್ಲ, ಇಲ್ಲದ್ರೆ ಮಕ್ಕಳು ತಿನ್ಲಿಕ್ಕೆ ಕೇಳುದಿಲ್ಲ. ಕಹಿ ಅಂತ ಇದ್ರೆ ಯಾರು ಸೇವಿಸೋದಿಲ್ಲ. ಸೊ ತುಳುವಲ್ಲಿ ಬೇರೆ ಒಂದು ಗಾದೆ ಇದೆ, ಕಂಚಲ ಇತ್ತನೆ ಎಂಚಲವನಲ್ಲಿ ಅಂತ ಹೇಳಿ. ಅದು ಒಳ್ಳೆ ಸೂಟ್ ಆಗುತ್ತೆ ಇದಕ್ಕೆ. ಸೊ ನಾನು ಕೂಡ ಈ ಹಾಗಲಕಾಯಿಯಿಂದ ಸ್ವಲ್ಪ ದೂರ ಕಹಿ ಇದೆ ಅಂತ ಹೇಳಿ ನೋಡೋಣ ಇದು ಹೇಗಾಗಿರುತ್ತೆ. ಸೊ ನೀವು ಭರವಸೆ ಕೊಡ್ತಾ ಇದ್ದೀರಿ, ಕಹಿ ಇರೋದಿಲ್ಲ ಕಹಿ ಇರೋದಿಲ್ಲ ಅಂತ ಹೇಳಿ. ರೆಡಿ ಆಯ್ತು, ಡನ್. ಓಕೆ, ಸರ್ವ್ ಮಾಡ್ಕೊಂಡು. ಬಿಸಿ ಬಿಸಿಯಾದ ಹಾಗಲಕಾಯಿ ಕಿಸ್ಮರಿ ರೆಡಿಯಾಗಿದೆ. ಥ್ಯಾಂಕ್ ಯು ಸೋ ಮಚ್. ಹಾಗಲಕಾಯಿ ಕಿಸ್ಮರಿ ಟೇಸ್ಟ್ ನೋಡೋಣ. ಹಾಗಲಕಾಯಿ ಕಿಸ್ಮುರಿ ಖಂಡಿತವಾಗ್ಲೂ ನೀವು ಹೇಳಿದಾಗೆ ಗೊತ್ತಾಗಲ್ಲ, ಬಟ್ ಏನೇ ಮಾಡಿ ಅದರ ಒಂದು ಗುಣ ಅದರಲ್ಲಿ ಖಂಡಿತವಾಗ್ಲೂ ತೋರಿಸುತ್ತೆ. ಲಾಸ್ಟಲ್ಲಿ ಸ್ವಲ್ಪ ಕಹಿ ಬಂದೇ ಬರುತ್ತೆ. ಎಸ್, ಸೊ ಅದಿರಲೇಬೇಕು, ಇಲ್ದಿದ್ರೆ ಗೊತ್ತಾಗೋದಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ಎಸ್, ಬಿಸಿ ಬಿಸಿ ಆದಂಥ ಹಾಗಲಕಾಯಿ ಕಿಸ್ಮುರಿ ರೆಡಿಯಾಗಿದೆ. ಮಾಡೋ ವಿಧಾನವನ್ನು ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ. ಹಾಗಲಕಾಯಿ ಕಿಸ್ಮುರಿ ತಯಾರಿಸೋ ವಿಧಾನ: ಮೊದಲು ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಸಾಸಿವೆ, ಹಸಿಮೆಣಸು, ಈರುಳ್ಳಿ ಹಾಕಿ ಒಗ್ಗರಣೆ ಮಾಡಿಟ್ಟುಕೊಳ್ಳಿ. ಇನ್ನೊಂದೆಡೆ ತೆಂಗಿನ ತುರಿಗೆ, ಹುರಿದ ಒಣಮೆಣಸು, ಹುಣಸೆ ಹುಳಿ, ಧನಿಯಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಈರುಳ್ಳಿ ಕಂದು ಬಣ್ಣ ಬಂದ ನಂತರ ಉಪ್ಪು ಸವರಿ ಕರಿದಿಟ್ಟ ಹಾಗಲಕಾಯನ್ನು ಹಾಗೂ ರುಬ್ಬಿದ ಮಸಾಲೆ ಹಾಕಿ 5 ನಿಮಿಷ ಬೇಯಿಸಿ. ಈಗ ಆರೋಗ್ಯಕರ ಹಾಗಲಕಾಯಿ ಕಿಸ್ಮುರಿ ಸವಿಯಲು ಸಿದ್ಧ. ಸೊ ಇದನ್ನ ಟೇಸ್ಟ್ ನೋಡೇ ಬಿಡ್ಲಾ? ಈಗ ನೋಡಿ ಕರೆಕ್ಟ್ ಬಂದಿದೆ. ಹೌದು, ತಣ್ಣಗಾಗ್ಲಿಲ್ಲ, ಇದೆ. ಸೂಪರ್, ತುಂಬ ಚೆನ್ನಾಗಿದೆ. ಹುಳಿ, ಸಿಹಿ, ವೆರಿ ನೈಸ್, ವೆರಿ ಟೇಸ್ಟಿ. ಸೊ ಅದು ತುಪ್ಪದಲ್ಲಿ ಹುರಿದಿರೋದ್ರಿಂದ ಅಕ್ಕಿಯನ್ನು ಹುಡಿ ಹುಡಿಯಾಗಿ ಹಾಗೆ ಸಿಗ್ತಾ ಇದೆ. ತುಂಬ ಚೆನ್ನಾಗಿದೆ. ಆಸಮ್ ಟೇಸ್ಟ್. ಸೊ ಗೆಸ್ಟ್ ಏನಾದರೂ ತಕ್ಷಣಕ್ಕೆ ಮನೆಗೆ ಬಂದರು ಅಂತ ಹೇಳಿದ್ರೆ ಏನಾದರೂ ಇಮಿಡಿಯೇಟ್ ಪೈನಾಪಲ್ ರೆಡಿ ಇದ್ರೆ ಇಮಿಡಿಯೇಟ್ ಆಗಿ ಮಾಡ್ಬೋದು. ಸೊ ಬರೀ ಪೈನಾಪಲ್ ಮಾತ್ರ ಹಾಕೋದಕ್ಕೆ ಆಗೋದೇ ಇದಕ್ಕೆ ಹೇಗೆ? ಪೈನಾಪಲ್ ಎಲ್ಲ ಬೇರೆ ಬೇರೆ ಕೇಸರಿ ಮಾಡ್ತಾರೆ, ಕೇಸರಿ ಇದು ಹಾಕೋದೇ ಆಗುತ್ತಲ್ಲ. ಹೌದು, ಖಂಡಿತ. ಸೊ ತುಂಬ ಚೆನ್ನಾಗಿದೆ, ವೆರಿ ಟೇಸ್ಟಿ, ರುಚಿಕರವಾದಂಥ ಅಡುಗೆ. ಸೊ ಅದಕ್ಕೋಸ್ಕರ ನಿಮಗೆ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರುಕಾಣಿಕೆ, ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಇವರ ವತಿಯಿಂದ 2 ಸ್ಟಾರ್ ರೈಸ್. ಸೊ ಹೇಗೆ ಅನ್ನಿಸ್ತು ನಮ್ಮ ಕಿಚನಲ್ಲಿ ಕುಕ್ ಮಾಡಿದ್ದು? ಇಲ್ಲಿ ಬಂದು ನಮ್ಮ ಟಿವಿಯ ಸ್ಟುಡಿಯೋಗೆ ಬಂದು ಅಡುಗೆ ಮಾಡಲು ಅವಕಾಶ ಕೊಟ್ಟದಕ್ಕೆ ನಿಮಗೂ ನಿಮ್ಮ ಸಿಬ್ಬಂದಿ ವರ್ಗದವರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಇವತ್ತಿನ ಈ ಸಂಚಿಕೆಯಲ್ಲಿ ಸಿಹಿ ಕಹಿ ಕಹಿ ಅಂತೂ ಖಂಡಿತವಾಗ್ಲೂ ಇರಲಿಲ್ಲ, ಕೊನೆಯಲ್ಲಿ ಮಾತ್ರ ಸ್ವಲ್ಪ ಇತ್ತು ಅಷ್ಟೇ. ಬಟ್ ತೀರಾ ಚೆನ್ನಾಗಿತ್ತು, ವೆರಿ ಟೇಸ್ಟಿ ಡಿಶಸ್. ಯಾವಾಗಲೂ ಆರೋಗ್ಯ ಭರಿತವಾದಂಥ ಖಾದ್ಯಗಳನ್ನು ತಿನ್ನಬೇಕು. ಆರೋಗ್ಯ ಭರಿತ ಅಂತ ಹೇಳಿದ ತಕ್ಷಣ
ಅದರಲ್ಲಿ ಒಂದು ಕಹಿ ಇರುತ್ತೆ, ಇಂಥದ್ದೇ ಏನಾದರೂ ಅಂಶ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಬಟ್ ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ. ಸೊ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿ ಆಗ್ತಾನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಗಾದ್ರೆ ಪ್ರೀಮಿಯಂ ಸೀ ಫುಡ್, ಪೋಸ್ಟ್ಮ್ಯಾನ್ ತೂರ್ ದಾಲ್, ಡೈರಿ ಡೇ ಐಸ್ ಕ್ರೀಮ್. ಸಿನಿಮಾದಲ್ಲಿ ಕಷ್ಟದಲ್ಲಿರೋರ್ನ ಸ್ಟಾರ್ ಕಾಪಾಡ್ತಾರೆ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.